ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಇದೀಗ ಹಿಂದೂ ಮುಖಂಡರಾಗಿರುವ ಭರತ್ ಕುಂಡೇಲು ಮತ್ತು ಶರಣ್ ಪಂಪೇಲ್ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಕಂಡುಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಮುಂದಿನ ಗುರಿ ಭರತ್ ಕುಂಡೇಲು ಮತ್ತು ಶರಣ್ ಪಂಪೇಲ್ ಎಂದು ಬಿಂಬಿಸುವಂತೆ ಹಲವಾರು ಪೋಸ್ಟ್ಗಳು ಕಂಡುಬಂದಿವೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಸ್ವತಃ ಈ ಬಗ್ಗೆ ದೂರು ದಾಖಲಿಸುವಂತೆ ಸಂಬಂಧಪಟ್ಟವರಿಗೆ ತಿಳಿಸಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ವಿವಿಧ ಅಕೌಂಟ್ಗಳ ಮೂಲಕ ಈ ರೀತಿಯಾದಂಥ ಪೋಸ್ಟ್ಗಳು ಕಂಡುಬರ್ತಾ ಇವೆ.